ದೇಶಕ್ಕೆ ಬಂದ ಕೊರೋನಾ ಎರಡನೇ ಅಲೆಯಿಂದ ಜನ ತತ್ತರಿಸಿ ಹೋಗಿದ್ದು ಅನೇಕ ಸಾವು ನೋವುಗಳು ದಿನನಿತ್ಯದ ವಿಷಯವಾಗಿದೆ. ಮರಣ ಮೃದಂಗ ಬಾರಿಸ್ತಾ ಇರುವ ಕೊರೋನಾ ಕಟ್ಟಿ ಹಾಕಲು ಸರ್ಕಾರ ಈಗಾಗಲೇ ಲಾಕ್ಡೌನ್ ಘೋಷಣೆ ಮಾಡಿದ್ದು, ಇದರಿಂದ ನಾಡಿನಾದ್ಯಂತ ಸಾವಿನ ಸಂಖ್ಯೆಯಲ್ಲಿ ಬಡ ಮತ್ತು ಮಧ್ಯಮ ಕುಟುಂಬಗಳು ಅಕ್ಷರಶಃ ಬೀದಿಗೆ ಬಿದ್ದಿವೆ. ಕರಾವಳಿ ಜಿಲ್ಲೆ ದಕ್ಷಿಣ ಕನ್ನಡ ಕೂಡ ಇದಕ್ಕೆ ಹೊರತಾಗಿಲ್ಲ. ಕೋವಿಡ್ ಲಾಕ್ಡೌನ್ನಿಂದಾಗಿ ಸಮಸ್ಯೆಯಲ್ಲಿ ಸಿಲುಕಿ ತೀವ್ರ ಸಂಕಷ್ಟ ಎದುರಿಸ್ತಾ ಇರುವ ಕುಟುಂಬಗಳಿಗೆ ತುಳು ಚಿತ್ರರಂಗದ ನಟ ರೂಪೇಶ್ ಶೆಟ್ಟಿ ನೆರವಿನ ಹಸ್ತವನ್ನ ಚಾಚಿದ್ದಾರೆ. ಅವರು ಹಾಗೂ ಅವರ ತಂಡ ಆಹಾರ ಕಿಟ್ಗಳನ್ನು ನಿರಾಶ್ರಿತರಿಗೆ ಅಗತ್ಯವಿದ್ದವರಿಗೆ ವಿತರಿಸ್ತಾ ಇದ್ದಾರೆ. ಕಳೆದ ವರ್ಷ ಲಾಕ್ಡೌನ್ ಸಂದರ್ಭದಲ್ಲಿಯೂ ಅನೇಕ ನಿರಾಶ್ರಿತರಿಗೆ ಆಹಾರ ಸರಬರಾಜು ಮಾಡುವ ಮೂಲಕ ರೂಪೇಶ್ ಶೆಟ್ಟಿ ನೆರವಾಗಿದ್ದರು. ಈ ಬಾರಿ ಸಂಕಷ್ಟದಲ್ಲಿರುವ ಕುಟುಂಬದ ಸದಸ್ಯರು ಹಾಗೆ ತಮ್ಮ ತಂಡಕ್ಕೆ ಕರೆ ಮಾಡಿದ್ರೆ ಅವರಿಗೆ ಅಗತ್ಯವಿರುವ ಆಹಾರ ಸಾಮಗ್ರಿಗಳ ರೇಷನ್ ಕಿಟ್ ಹಾಗೂ ತರಕಾರಿ ಕಿಟ್ಗಳನ್ನು ಅವರ ಮನೆ ಬಾಗಿಲಿಗೆ ಉಚಿತವಾಗಿ ತಲುಪಿಸುವ ವ್ಯವಸ್ಥೆ ಮಾಡಿದ್ದಾರೆ. ಮಂಗಳೂರಿನ ಕಾವೂರು, ಕೋಡಿಕಲ್, ಬೋಳೂರು, ಉರ್ವ, ಬಜಾರ್, ಜಲ್ಲಿಗುಡ್ಡೆ, ಫೈಸಲ್ ನಗರ, ಸುರತ್ಕಲ್, ಕೊಡಿಯಾಲ್ಬೈಲ್, ಕುದ್ರೋಳಿ, ಮಂಗಳದೇವಿ ಸೇರಿದಂತೆ ನಗರದಾದ್ಯಂತ ಸುಮಾರು 1000ಕ್ಕೂ ಅಧಿಕ ಕುಟುಂಬಗಳಿಗೆ ಸಹಾಯ ಹಸ್ತ ಚಾಚಿದ್ದಾರೆ. ಇನ್ನು ಉಡುಪಿ ಜಿಲ್ಲೆಯ ಹಲವು ಭಾಗಗಳಿಂದಲೂ ಸಹಾಯಕ್ಕಾಗಿ ಕರೆಗಳು ಬರ್ತಾ ಇದ್ದು, ಮುಂದಿನ ದಿನಗಳಲ್ಲಿ ಅಲ್ಲೂ ಜನರಿಗೆ ನೆರವಾಗ್ತೇವೆ. ಪ್ರತಿಯೊಬ್ಬರೂ ತಮ್ಮ ಪರಿಸರದಲ್ಲಿ ಸಂಕಷ್ಟ ಅನುಭವಿಸ್ತಾ ಇರುವವರ ಬಡ ಕುಟುಂಬಗಳಿಗೆ ನೆರವಾಗಬೇಕು ಎಂದು ರೂಪೇಶ್ ಶೆಟ್ಟಿ ಹೇಳಿದ್ದಾರೆ. ಇವರ ಈ ಕಾರ್ಯಕ್ಕೆ ಅನಿಲ್ ಶೆಟ್ಟಿ, ದೀಕ್ಷಿತ್ ತಾಳ್ವ, ಮಂಜುನಾಥ್ ಅತ್ತಾವರ್, ಲವಿತ್ ಕೊಟ್ಟಾರಿ, ನಿತೇಶ್ ಕುಲಾಲ್, ವಜ್ರೇಶ್ ಸನಿಲ್, ರಾಜಾ ಮಾಣೆ, ನಿಖಿಲ್ ಬೇಕಲ್ ಮೊದಲಾದವರು ಕೈ ಜೋಡಿಸಿದ್ದಾರೆ. ಒಂದು ಪೋಸ್ಟರ್ ಮಂದು ಬಿಡ್ತಿದ್ದೆ ಏರಕ್ಕೆ ಮಸ್ತ್ ರಿಯಲಿ ಬಂಗ ಉಂಟು ದಯಮಂದು ಕಾಲ್ ಮಂತ್ಲಿ ಸೊ ಎಂಟ್ಲೇನ 200-300 ಮ್ಯಾಕ್ಸಿಮಮ್ ಕಾಲ್ ಬರುವುದು. ಬಟ್ ಮೋರ್ ದೆನ್ 1,000 ಜಾಸ್ತಿ ಕಾಲ್ ಬರ್ತದೆ. ಬಟ್ ಮಾತ್ರ ರಿಸೀವ್ ಮಾಡ್ತಾರೆ. ಐ ಆಮ್ ರಿಯಲಿ ಸಾರಿ. ಮೂಜಿ ನಂಬರ್ ಇದ್ದೇನೆ ನಿಯರ್ಲಿ ಒಂದು 800 ಪ್ಲಸ್ ಅದ 800 ಮುಟ್ಟ ಕಾಲ್ ರಿಸೀವ್ ಮಾಡ್ದ. ಇತ್ತ ನಮ್ಮ ಮೇನ್ ಮೋಟಿವ್ ದಾದ ಬಂಡ ಐಟ್ ನಿಯರ್ಲಿ ಒಂದು 650 ಜೆನ್ಯೂನ್ ಉಳ್ಳೇದು. ಸೊ ಅಕ್ಲಿಗೆ ಮುಟ್ಟವನು ಅಂಚಿನ ಆಲ್ರೆಡಿ 250 ಕಿಟ್ ಡೆಲಿವರಿ ಮಾಡ್ತಿದ್ದು ಆಂಡ್. ಸೊ ಇದು ಕೂಡ ಕಿಟ್ ರೆಡಿ ಮಾಡ್ತಿಲ್ಲ. ಎಂಗ್ಲ ರಿಕ್ವೆಸ್ಟ್ ಇದೆ ಎಂಗ್ಲ ಕೈ ಮಾತೆರೆಗ್ಲ ಹಾಪಣ ಎಂಗ್ಲೇ ಗೊತ್ತಿದೆ. ಬಟ್ ವಿ ಆರ್ ಟ್ರೈಂಗ್ ಅವರ್ ಬೆಸ್ಟ್. ಸೊ ನಿಖಿಲ್ ಡೆಫಿನೆಟ್ಲಿ ನಿಖಿಲ್ ಇಲ್ಲದ ಕೈದಲ್ಲಿ ಇಲ್ಲದಾಗ್ಲಿಲ್ಲ ಸಮಸ್ಯೆ ಉಂಟು. ಅದನ್ನ ನಿಖಿಲ್ ಊಡಿ ಯಾರ ಮಸ್ತ್ ಪಾಪದಾಗ್ಲಿರ್ತದ. ಸೊ ಅಕ್ಲಿಗೆ ನಿಖಿಲ್ ಹಾಪನ ಹೆಲ್ಪ್ ಮಾಡ್ಲೆ ಅವು ಎಂಗ್ಲೆಗ್ಲ ನಿಖಿಲ್ ಸಪೋರ್ಟ್ ಮಂದಿಲಕ. ಬಟ್ ಡೆಫಿನೆಟ್ಲಿ ಸುಮಾರು ಜನ ಬಂದಿಲ್ಲ ಎಂಗ್ಲ ಹೆಲ್ಪ್ ಮಲ್ಪ ಎಂಗ್ಲ ಡೊನೇಟ್ ಮಲ್ಪ ನಿಖಿಲ್ ಕಿಟ್ ಪಟ್ಲೆ ಅಂದ್ರೆ ತೂಕೈತೆ ಎಂಗ್ಲ ಟೀಮ್ ಸೈಡ್ ಹಿಡಿದಿತ್ತ ಆಪುನ ಆತ ಎಂಗ್ಲ ಒಂದು ಟಾರ್ಗೆಟ್ ಉಪ್ಪನ ಒಂದು 600 to 1000 ಕಿಟ್ ಪಟ್ಟೋಡು ಒಂದು. ಬಟ್ ಒಂದು ಟೈಮ್ ತಾಗೊಂಡು ಇನಿ ಒಂದು 250 ಕಿಟ್ ಡೆಲಿವರಿ ಮಲ್ಪೊಡು ತೂಕ ಎದ್ದಾಪುಡು ಗೊತ್ತಿಜ್ಜಿ. ನಮ್ಮ ಕೋಡ ತೊಕ್ಕೋಟ ಅಂಡ್ ಕಾವೂರ್ದ ಆಲ್ಮೋಸ್ಟ್ ಅಂಡ್ ಪಂಜಮುಗಿಯರ್ ಒಂಚೂರು ಪೆಂಡಿಂಗ್ ಉಂಟು, ಆಕಾಶ್ ಭವನ್ ಒಂಚೂರು ಪೆಂಡಿಂಗ್ ಉಂಟು, ಜಲ್ಲಿಗುಡ್ಡೆ ಅಂಡ್ ಬಜಾಲ ಅಂಡ್ ಫರಂಗಿಪೇಟೆ ಅಂಡ್ ಬೊಕ್ಕ ಕೊಡಂಚು ಬೇನಿಯಾ ಜಪ್ಪಿನ ಮೊಗರು ಮಾತಾಂಡ್. ಸೊ ನನ್ನ ಸಿಟಿಡ್ ಕೆಲವು ಪ್ಲೇಸ್ ಉಂಡು, ವಾಮಂಜೂರು ಉಂಡು ತೂಕ ಏತ ಅಪನಾತ್ ಮಾಡ್ಬೋದು. ಅದೇ ಥ್ಯಾಂಕ್ ಯು.